ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾನಿತ್ ಬ್ಲಾಗ್. ನನ್ನ 1K ಸಬ್ಸ್ಕ್ರಿಪ್ಷನ್ ಆದ ಲೆಕ್ಕದಲ್ಲಿ ಸೊ ಇವರಿಬ್ರು ಸೊ ಒಂದು ಸಣ್ಣ ಪಾರ್ಟಿ, ಏನು ಎಣ್ಣೆ ಏನಿಲ್ಲ, 2 ಪಿಜ್ಜಾ ಇದೆ. ಸೊ ಪಿಜ್ಜಾ ಈಗ ಓಪನ್ ಮಾಡ್ಬಿಟ್ಟು ನೀವು ಓಪನ್ ಅಂತ ಓಕೆ. ಇದು ಪಿಜ್ಜಾ ತುಪ್ಪ ಅಲ್ಲ, ಬೇಜಾರ ಬಲ್ಲಿ ಇಲ್ಲ ತುಪ್ಪ ಅಲ್ಲ. ಸೊ ಒಂದು ಸಣ್ಣ ಖುಷಿಯಿಂದ ಬಹಳ ಏನು ಖರ್ಚಾಗಲಿಲ್ಲ, ಒಂದು 100 ರೂಪಾಯಿ ಏನು ಸಮಥಿಂಗ್ ಖರ್ಚಾದಷ್ಟೇ. ಸೊ ಅದರ ಲೆಕ್ಕದಲ್ಲಿ ಪಿಜ್ಜಾ ಕಟ್ ಮಾಡಿ ಒಂದು ಸೆಲೆಬ್ರೇಷನ್ 185. ಅದು ಕೂಡ ಎಂಥದ್ದು ಕೂಪನ್ ಎಲ್ಲ ಸಿಕ್ಕಿ 185 ಅಷ್ಟು ಚೀಪಲ್ಲಿ ಬಂದಿದೆ 2 ಪಿಜ್ಜಾ. ಸೊ ಈಗ ಪಿಜ್ಜಾ ಕಟ್ ಮಾಡಿ ಪಿಜ್ಜಾ ತಿನ್ನೋದು, ನಂತರ ಏನಿಲ್ಲ, ಸ್ನಾನ ಮಾಡಿ ಮಲಗೋದು. ಸೊ ಈಗ ಪಿಜ್ಜಾ ಕಟ್ ಮಾಡಿ ವಿಡಿಯೋ ಅನ್ಕೊಡ ಅವನಲ್ಲ ವಿಡಿಯೋ. ಸೊ 2K ಪಿಜ್ಜಾ ಇದೆ, 2 ಪಿಜ್ಜಾ ಕಟ್ ಮಾಡುವಂಥದ್ದು. ಸೊ ಚಿಕ್ಕ ಪಿಜ್ಜಾ ಬಜಿ ಕಂಜೂಸು ಇವ ಹಾಗೆ ಕಮ್ಮಿಯಲ್ಲಿ ಈಗ ಆಗ್ತಾ ಉಂಟು. ಯಾರು ಓ ದೇವರೇ, ಎಸ್ ದಾಲ ವಿಶ್ವನ್ ಪಿಜ್ಜಾರ ಯಾನೆ ಪನ್ನಡ ಮಾರೆ ವಿಶ್ವನ್ ಪಿಜ್ಜಾ ಪನ್ಯ ಪನ್ಯ ಧರ್ಮಗೆ ಎನ್ನ ಮರೆ ಎನ್ನ ಮರೆ ಯಾರೇ ಗೊತ್ತದಿಲ್ಲ. ಬೋರ್ಡ್ ಆಗಿದೆ ಅವಳ ಬರೀದ ನಾರ್ದು ಎತ್ಕೊಡ್ತಿ ವಿಡಿಯೋ ಅಲ್ಪ ಆಗಿತ್ತು. ಯಾ ವಿಡಿಯೋ ಮಾಡ್ಬೋಡ ಸಿಂಪಲ್ ಯಾಕ ನಾರ್ದು ಎತ್ಕೊರಡ ತಿಳ್ಕೊಂಡಿಲ್ಲ ಎಂಚಂಡು ಪೆಪ್ಪರ್ ಬರ್ಬೇಕು ರಾತ್ರಿ ಮಾಡ್ಕೊಂಡು ಯಾರು ಗೋಡನ ಓದಿ ಪುಳಿ ಮುಂಚಿ ಕೊನಲ್ಲ ಪುಳಿ ಮುಂಚೆ ಕಾಲ್ ಬಂದಾರ ಇದ್ದಲ್ಲ ಇದ್ದೆ ಯಾ ಸೊ ಫೈನಲಿ 1K ಸಬ್ಸ್ಕ್ರಿಪ್ಷನ್ ಆಗಿದೆ. 1K ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಸುಮಾರು ಕಷ್ಟಪಟ್ಟಿದ್ದೇನೆ. ನಾನು ಕಷ್ಟಪಡೋದಕ್ಕಿಂತ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಕಂಟೆಂಟ್ ಒಳ್ಳೆದುಂಟ ಕೆಟ್ಟದನ್ನ ಗೊತ್ತಿಲ್ಲ. ಮೊದಲ ವಿಡಿಯೋ ಫಸ್ಟ್ಗೆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಎಂತ ಕಂಟೆಂಟೇ ಇಲ್ಲ. ಒಂದು ಚಿಕ್ಕ ಮಕ್ಕಳು ಹೋಗುವಾಗ ವಿಡಿಯೋ ಹಿಡ್ಕೊಂಡು ಹೋಗ್ತಾರೆ, ಆ ಥರನೇ ಹಿಂಗಡೆ ಕಸಿನ್ ಅನ್ನು ಕೂರಿಸ್ಕೊಂಡು ಸ್ಕೂಟಿಯಲ್ಲಿ ಅಂಕಲ್ ಮನೆಗೆ ಹೋದದ್ದು. ಅಲ್ಲಿ ಕಂಟೆಂಟ್ ಇಲ್ಲ. ಅದ್ರ ಕಡೆ ಕಮೆಂಟ್ ಮಾಡಿದ್ದಾರೆ ಕೆಲವರು, ಅಂದ್ರೆ ಒಳ್ಳೇದಾಗಿದೆ ಅಂತ. ಯಾಕಂದ್ರೆ ಸಪೋರ್ಟಿವ್ ಆಗಿದ್ದಾರೆ. ಮೋಸ್ಟ್ಲಿ ಅದು ಒಳ್ಳೆ ಕಂಟೆಂಟ್ ಅಲ್ಲ ನಂಗೆ ಗೊತ್ತುಂಟು. ಈಗ ಅದು ಸಪೋರ್ಟಿವ್ ಆಗಿದೆ. ಸೊ ಅವರ ಸಪೋರ್ಟಿವ್ ಇಂದ 1K ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಸೊ ನೆಕ್ಸ್ಟ್ ಏನೆಲ್ಲ ಕಂಟೆಂಟ್ ಕೊಡ್ಬೇಕಂತ ನೀವು ಕಮೆಂಟ್ ಮಾಡಿ. ಸಾರಿ, ನಿಮಗೆ ಆಸೆ ಆಗ್ತಿದ್ರೆ ಸಾರಿ, 4000 ವಾಚರ್ ಆಗಿ ಹಣವನ್ನು ನಂತರ ಪಾರ್ಟಿ ಕೊಡಿಸ್ತೇನೆ. ಸೊ ನಿನಗೂ ನನಗೆ 2000 ವಾಚ್ ಅವರ್ಸ್ ಆಗಬೇಕು. ನಿನಗೂ 2000 ವಾಚ್ ಅವರ್ಸ್ ಆಗಲಿಲ್ಲ, ಜಸ್ಟ್ 2000 ವಾಚ್ ಅವರ್ ಕಂಪ್ಲೀಟ್ ಮಾಡಿದಷ್ಟೇ. ಸೊ ಇನ್ನು ಪ್ಲಸ್ 2000 ವಾಚ್ ಅವರ್ ಎಲ್ಲ ನಿಮ್ಮ ಕೈಯಲ್ಲಿದೆ. ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಫುಲ್ ವಾಚ್ ಮಾಡಿ.
ತೊಂದರೆ ಗೊತ್ತುಂಡೆ ಸೈಡ್ದಲ್ಲಿ ಮೂಟೆಡ್ ಉಂಟು ಹೋಮುಡಿ ಹೋಗೋಣ ಹೋಮುಡಿ ಈ ಮುಡಿಯ ಓ ಶಿಟ್ ಹೇಳಿದಾನಲ್ಲ ತುಬ ಎಂಚೆ ನೀ ತಾಂಡ್ರೆ ಬಾ ತಾಂಡ್ ಇಬ್ರು ಸಹ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ರಡ್ಡೆ ಬೀಸಿ ತಿಂತೀನಿ ಮೂಚಿ ಬೀಸಿಕೆ ಈ 4 ಬೀಸಿ ಜನ ಕಲ್ಲುವ ಈ ಒಬ್ಬ ದೊಡ್ಡ ದೊಡ್ಡ ಅಂದ್ರೆ ದೊಡ್ಡದು ಹೇಳಿ ಸುಖ ಇಲ್ಲ ಅವನಿಗೆ ನೋಡುದಕ್ಕೆ ಮಾತ್ರ ಪಾಪ ಬಿಟ್ರೆ ಮತ್ತೆ ಹೇಳ್ಬೇಕಂತಿಲ್ಲ ಟಪಾಟಪ್ ಟಪಾಟಪ್ ಬರೀರಿದ್ದೆವು ಇಲ್ಲ ಒಳ್ಳೇರಿ ಪೋಯೆ ಪೀಸ್ ಎಲ್ಲ ಖಾಲಿ ಮಾಡಿ ಹಾಕಿದ್ದಾರೆ ನೋಡಿ ಇಲ್ಲಿ ಎಲ್ಲ ಖಾಲಿ ನಾನು ಒಂದು ಸತಿ ತಿನ್ನಲೇ ಇಲ್ಲ ನೋಡಿ ಇದೆಂತ ಅವಸ್ಥೆ ನೋಡಿ ಎಂತ ಅವಸ್ಥೆ ನೋಡಿ ಇಲ್ಲಿ ಇಬ್ರು ಇದ್ದಾರೆ ಒಂದು ಸುಮ್ಮನೆ ಪಾರ್ಟಿ ಕೊಡ್ತಾನೆ ಅಂತ ಇವ ತರುದು ತಿನ್ನುದವನೇ ಮತ್ತೆ ಇವೊಬ್ಬ ದೊಡ್ಡ ಕಲ್ಲ ಸತ್ಯ ಹೇಳ್ಬೇಕು ನಂಗೆ ಆಸೆ ಆಗ್ತಿತ್ತು ಬೀಸ ತಿನ್ಬೇಕಂತ ಬೀಸದಿಂದ ಆಯ್ತು ನನ್ನ ಪಾರ್ಟಿ ಜಾಂಡು ಒನ್ಗೆ ದಾಂಡು ನನ್ನ ಸೊ ಫೈನಲಿ 1K ಸಬ್ಸ್ಕ್ರಿಪ್ಷನ್ ಎಲ್ಲ ಪಾರ್ಟಿ ಎಲ್ಲ ಆಯ್ತು ಈಗ ಇನ್ನು ಚೂರು ಕೆಲಸ ಇದೆ ಅಲ್ಲಿ ಏನೋ ಚಿಕನ್ ತಿಂತಿದ್ದಾರೆ ಇವ್ರಿಬ್ರು ಅದು ಕೂಡ ನನ್ನ ಲೆಕ್ಕದಲ್ಲಿ ಚಿಕನ್ ತಿನ್ನುವಂಥದ್ದು ಇದಲ್ಲ ಇದೊಂದು ಬೇರೆಯವರು ಅಂದ್ರೆ ಪುಳಿಮುಂಚಿ ಶಾಪ್ನವರು ನಮಗೆ ಕೊಟ್ಟಿರುವಂತದ್ದು ಸೊ ಪುಳಿಮುಂಚಿ ಶಾಪ್ ಮಂಗಳೂರಲ್ಲಿ ನನ್ನ ಪ್ರಕಾರ ನಂಗೆ ನಾನು ರುಚಿ ಹಿಡಿದಂತ ಬೆಸ್ಟ್ ಶಾಪ್ ಸೊ ಅದರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತಿದ್ದೇವೆ ಪುಳಿಮುಂಚಿ ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ನೀವು ಮಂಗಳೂರಿನವರಾದರೆ ಇಲ್ಲಿಗೆ ಭೇಟಿ ನೀಡಿ ಅಲ್ಲಿ ಒಮ್ಮೆ ಫುಡ್ ತಿನ್ನಿ ಸೂಪರ್ ಆಗಿದೆ ಫ್ರೈಡ್ ರೈಸ್ ಮತ್ತೆ ನೂಡಲ್ಸ್ ಎಲ್ಲ ಮಾಡ್ತಾರೆ ಊಟ ಚಿಕನ್ ಐಟಮ್ಸ್ ಎಲ್ಲ ಇದೆ ಫಿಶ್ ಐಟಮ್ಸ್ ಇದೆ ಸೊ ಭೇಟಿ ನೀಡಿ ಒಮ್ಮೆ ಅದು ಎಲ್ಲಿ ಅಂತ ಪ್ಲೇಸ್ ವಿಜಯ್ ಸರ್ಕಲ್ ಅಲ್ಲಿ ಸೊ ಅಲ್ಲಿ ಪುಳಿಮುಂಚಿ ಅಂತ ಬೋರ್ಡ್ ಇದೆ ಸೊ ಕೆಲವರು ಹೋಗಿರ್ಬೋದು ಕೆಲವರು ಯಾರೆಲ್ಲ ಹೋಗಿಲ್ಲ ಹೋಗಿ ಎಲ್ಲ ದೊಡ್ಡ 5 ಸ್ಟಾರ್ ಹೋಟೆಲ್ ಎಲ್ಲ ಹೋಗ್ತೀರಿ ಬಟ್ ಇದು ಚಿಕ್ಕದಾದ ಹೋಟೆಲ್ ಪುಟ್ಟದ ಹೋಟೆಲ್ 4-5 ಟೇಬಲ್ ಚೇರ್ ಎಲ್ಲ ಹಾಕಿರುವಂತ ಹೋಟೆಲ್ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಕ್ಲೀನ್ ಅವ್ರ ಪರಿಚಯ ಆಗಿದ್ದಾರೆ ಕ್ಲೋಸ್ ಆಗಿ ಸೊ ಹೋಗ್ತಾ ಇರ್ತೇವೆ ಅಲ್ಲಿಗೆ ಸೊ ಭೇಟಿ ನೀಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸೆಲೆಬ್ರೇಷನ್ ಎಲ್ಲ ಆಯ್ತು ಅಂದ್ರೆ ಜಸ್ಟ್ ಪಿಜ್ಜಾ ಎಲ್ಲ ಕಟ್ ಮಾಡಿ ಸೊ ಇನ್ನು 4000 ವಾಚರ್ ಆಗಬೇಕು 4000 ವಾಚರ್ ಆಗಬೇಕಾದ್ರೆ ಎಲ್ಲ ನಿಮ್ಮ ಕೈಯಲ್ಲಿರುವಂತದ್ದು ವಿಡಿಯೋ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಅಪ್ಲೋಡ್ ಮಾಡಿದಾಗೆ ಕಮೆಂಟ್ಸ್ ಏನೆಲ್ಲ ಇಂಪ್ರೂವ್ ಮಾಡಬೇಕು ಕಮೆಂಟ್ ಮಾಡಿ ಸೊ ಏನೆಲ್ಲ ನಿಮ್ಗೆ ಥಿಂಕ್ ಮಾಡಿರುವಂತ ಏನಾದ್ರು ಕಂಟೆಂಟ್ ಇದ್ರೆ ಕಂಟೆಂಟ್ ಹೇಳಿ ಕಂಟೆಂಟ್ ಸೊ ನಾನು ಅದನ್ನ ಔಟ್ಪುಟ್ ಕೊಡ್ಬಹುದು ಏನಾದ್ರು ನೀವು ಯೋಚನೆ ಮಾಡಿದ್ರೆ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಟ್ರಾವೆಲಿಂಗ್ ಮಾಡುವುದಂತ ಅಲ್ಲ ಏನಾದ್ರು ಬೇರೆ ಕಂಟೆಂಟ್ ಕಾಮಿಡಿ ಸೊ ಮಾಡ್ತೇನೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕಿದೆ ಸೊ ಎಡಿಟಿಂಗ್ ಸಾಧಾರಣ ಆಗಿದೆ ಇನ್ನದು ಚೂರು ಕೆಲಸ ಇದೆ ಅದಾದ್ಮೇಲೆ ಅಪ್ಲೋಡ್ ಮಾಡ್ತೇನೆ ಅದನ್ನು ಸೊ ಅದೊಂದು ಟೆಂಪಲ್ ಬಗ್ಗೆ ನಮ್ಮ ಊರಿ ಟೆಂಪಲ್ ಬಗ್ಗೆ ಸೊ ಅದಕ್ಕೆ ಕೂಡ ಸಪೋರ್ಟ್ ಬೇಕು ಬ್ಯಾಕ್ ಗ್ರೌಂಡ್ ಇವರ ವಾಯ್ಸ್ ಕೇಳ್ತಾ ಉಂಟು ಇವರೊಂದು ಬಜ್ಜಿ ತೆಗ್ದು ಹಾಕಿದವರು ಬಜ್ಜಿ ಉಪದ್ರ ಮಾಡುದು ಇಬ್ರು ಕೂಡ ಆದ್ರೂ ಇವರು ಇಲ್ಲದ್ರೆ ಆಗುದಿಲ್ಲ ಎಂತ ನಡೆಯುವುದಿಲ್ಲ ಕೂಡ ಅವ ಸ್ನಾನ ಮಾಡ್ಲಿಕ್ಕೆ ಹೋದ ಸೊ ಇದೆ ಬ್ಯಾಚುಲರ್ಸ್ ಲೈಫ್ ಅಂತ ಒಂದು ಸಪರೇಟ್ ವಿಡಿಯೋ ಮಾಡ್ತೇನೆ ಮಂಗಳೂರು ಬ್ಯಾಚುಲರ್ ಲೈಫ್ ಅಂತ ಅದು ನಮ್ಮ ಬ್ಯಾಚುಲರ್ಸ್ ಲೈಫ್ ಸೊ ರೂಮ್ ಇಷ್ಟೇ ನಮ್ದು ಸಪರೇಟ್ ವಿಡಿಯೋ ಮಾಡ್ತೇನೆ ಎಲ್ಲ ತೋರಿಸ್ತೇನೆ ಅಂದ್ರೆ ಎಲ್ಲ ಅಂದ್ರೆ ತೋರಿಸ್ಬೇಕಾದ್ರೆ ಎಲ್ಲ ತೋರಿಸ್ತೇನೆ ಅದು ಈ ಬರ್ಪನೆ ಇದೆ ಬುಕ್ಕ ಹಂಗೆ ಮಾಡೋದು ಬರೋದಲ್ಲಿ ಸೊ ಹೀಗೆ ಇರ್ತದೆ ನಮ್ಮ ಲೈಫ್ ಅಂತೂ ಸೊ ನಿಮ್ಮ ಕೈ ನೋವಾಗ್ತಿದೆ ಸೊ ನಿಮ್ಮ ಸಪೋರ್ಟ್ ಬೇಕು ಮುಂದಿನ ಎಲ್ಲ ವಿಡಿಯೋಗಳಿಗೆ
ಸೊ ಅಂಟಿಲ್ ದಟ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸಿಯಾ, ಬೈ. ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆಗಿದೆ, ಅದನ್ನು 1 ಮಿಲಿಯನ್ ಸಬ್ಸ್ಕ್ರೈಬರ್ವರೆಗೆ ಮಾಡಿ, ಅಂದರೆ ಕಂಟೆಂಟ್ ಹಾಕ್ತಾ ಹೋಗ್ತೇನೆ. ಸೊ ಸಪೋರ್ಟ್ ಮಾಡ್ತಾ ಹೋಗಿ. ಸೊ ಗುಡ್ ನೈಟ್. ಈಗ ನೈಟ್, ಸೊ ನಿಮಗೆ ಗುಡ್ ನೈಟ್ ಹೇಳ್ತಿದ್ದೇನೆ. ಬಾಯ್, ನಮಸ್ತೆ.